ಬದುಕು ನಾವು ಬಯಸದೇ ಇದ್ದರೂ ಅಥವಾ ಬಯಸಿದ್ರು ಯಾವ ಕಾಲಕ್ಕೆ ಏನು ಬೇಕು ಏನು ಬೇಡ ಅನ್ನೋದನ್ನು ಅದೇ ನಿಶ್ಚಯ ಮಾಡುತ್ತೆ. ಬದುಕು ಬದಲಾಗ್ತಾ ಇರುತ್ತೆ, ಆದರೆ ನಾವುಗಳು ಹುಚ್ಚು ಸಮಯದ ಜೊತೆ ಬದಲಾಗೋದು ಬಿಟ್ಟು ಅದ್ರ ಮೇಲೇ ಕೂತು ಸವಾರಿ ಮಾಡೋಕ್ಕೆ ಶುರು ಮಾಡ್ತೀವಿ. ಏನಪ್ಪ ಇವನು ಹುಚ್ಚಿನ ಥರ ಬದುಕು ಬದಲಾವಣೆ ಅಂತ ಇಷ್ಟೊಂದು ಒತ್ತಿ ಹೇಳ್ತಿದ್ದಾನೆ ಅಂತ ಅಂದ್ಕೋತಿದ್ದೀರಾ? ಬದುಕು ಬದಲಾಯಿಸದೇ ಇರೋ ಒಬ್ಬನ ಕಥೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮರುಳಾದೇನೋ ಒಳಗೆ
ಸುಳಿವು ಬೇಕಾಗಿ ಎಲ್ರಿಗೂ ಒಂದು ಸರಿ ಬದಲಾವಣೆಗೆ ಅವಕಾಶ ಅನ್ನೋದು ಬರುತ್ತೆ. ನಾವೇ ಹಳೆ ನೆನಪುಗಳಿಗೆ ಅಥವಾ ಕಳ್ಕೊಂಡಿರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಸದ್ಯದ ಪರಿಸ್ಥಿತಿಲಿ ಜೊತೆಗಿರುವುದನ್ನು ಕಳ್ಕೊತೀವಿ. ವಿಪರ್ಯಾಸ ಅಂದರೆ ಬದಲಾವಣೆ ಅನ್ನೋದು ನಮ್ಮಲ್ಲಿ ಬೇಕಾಗಿರೋ ಒಂದು ಪುಟ್ಟ ದಂತಕಥೆನೂ ಆಗ್ಬೋದು, ಅಥವಾ ಏನು ಉಪಯೋಗಕ್ಕಿಲ್ದಿರೋ ಚಂದಮಾಮನ ಕಥೆನೂ ಆಗ್ಬೋದು. ಏನೇ ಇರಲಿ, ನಮ್ಮಲ್ಲಿ ಅವಶ್ಯಕವಾಗಿ ಬದಲಾವಣೆ ಬೇಕಾಗಿದೆ. ಬರೀ ವ್ಯಕ್ತಿಗತೆಯಲ್ಲಿ ಬದಲಾವಣೆ ಪಾಠ ಹುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ನೀವು ಕೊರಗ್ತಿರೋ ಎಷ್ಟೋ ನೋವುಗಳಿಗೆ ಬದಲಾವಣೆ ಬೇಕಾಗಿದೆ. ದಯವಿಟ್ಟು ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೋಸ್ಕರ ಇರೋ ವ್ಯಕ್ತಿ ಆಗಿರಲಿ, ವಸ್ತು ಆಗಿರಲಿ, ದೂರ ಮಾಡೋಕ್ಕೆ ಹೋಗಬೇಡಿ. ಕೊನೆಗೆ ನಿಮ್ಮಲ್ಲೊಂದು ಮಾತು, ಬದಲಾವಣೆ ಬೇಕಾಗಿದೆ.